ವಿದ್ಯಾರ್ಥಿಯೊಬ್ಬ ತನ್ನ ಪ್ರಿಯತಮೆಯ ಬರ್ತ್ಡೇ ಪಾರ್ಟಿಗೆ ಉಡುಗೊರೆ ಕೊಡೋದಕ್ಕೆ ಅಂದರೆ ಐಫೋನ್ ಗಿಫ್ಟ್ ಕೊಡೋದಕ್ಕೆ ಅದನ್ನು ಖರೀದಿ ಮಾಡಲು ಅಮ್ಮನ ಚಿನ್ನವನ್ನ ಕದ್ದಿರುವ ಒಂದು ಘಟನೆ ನೈಋತ್ಯ ದೆಹಲಿಯ ಜಫಾರ್ಗಢ ಎನ್ನುವ ಪ್ರದೇಶದಲ್ಲಿ ನಡೆದಿದೆ. ಆತ 9ನೇ ತರಗತಿಯ ವಿದ್ಯಾರ್ಥಿ. ತನ್ನ ಲವ್ವರಿಗೆ ಐಫೋನ್ ಕೊಡಬೇಕು. ಐಫೋನ್ ಕೊಡಬೇಕಿದ್ರೆ ಏನು ಮಾಡಬೇಕು? ಹಣ ಬೇಕು. ಹಣ ಬೇಕಂತ ಹೇಳಿದರೆ ಅಮ್ಮನ ಚಿನ್ನವನ್ನು ಕದ್ದು ಆ ಅಡವಿಟ್ಟ ಚಿನ್ನದ ಹಣದಲ್ಲಿ ಪ್ರಿಯತಮೆಗೆ ಒಂದು ಐಫೋನನ್ನು ಗಿಫ್ಟ್ ಮಾಡಿ ಕೊಟ್ಟಿದ್ದಾನೆ. ಇಲ್ಲಿ ಅಮ್ಮ ನನ್ನ ಮನೆಯಲ್ಲಿ ಚಿನ್ನ ಕಳ್ಳತನ ಆಗಿದೆ ಅಂತ ಹೇಳಿಬಿಟ್ಟು ಪೊಲೀಸರಿಗೆ ಹೋಗಿ ದೂರನ್ನು ಕೊಟ್ಟಿದ್ದಾಳೆ. ಪೊಲೀಸರು ಕಳ್ಳನನ್ನು ಹಿಡಿಯುವಂತಹ ಪ್ರಯತ್ನವನ್ನು ಮಾಡಿದ ಸಂದರ್ಭದಲ್ಲಿ ಕಳ್ಳ ಹೊರಗಡೆ ಇಲ್ಲ, ಒಳಗಡೆನೇ ಇದ್ದಾನೆ. ಕದ್ದಿರೋದು ಯಾರು ದೂರು ಕೊಟ್ಟಿದ್ದಾರೆ ಆ ತಾಯಿಯ ಮಗನೇ ಅನ್ನೋದು ತನಿಖೆಯ ಬಳಿಕ ತಿಳಿದು ಬಂದಿದೆ. ಪೊಲೀಸರ ಪ್ರಕಾರ ತಾಯಿಯ ಚಿನ್ನದ ಕಿವಿಯೋಲೆ, ಚಿನ್ನದ ಉಂಗುರ ಮತ್ತು ಚಿನ್ನದ ಸರವನ್ನು ಕಾಕ್ರೋಲಾ ಎನ್ನುವ ಪ್ರದೇಶದಲ್ಲಿ 2 ಬೇರೆ ಬೇರೆ ಅಕ್ಕಸಾಲಿಗರಿಗೆ ಮಗ ಮಾರಾಟ ಮಾಡಿದ್ದಾನೆ. ಆ ಮಾರಾಟ ಮಾಡಿ ಬಂದ ಹಣವನ್ನು ತನ್ನ ಹುಡುಗಿಗೆ ಐಫೋನ್ ಖರೀದಿ ಮಾಡೋದಕ್ಕಂತ ಕೊಟ್ಟಿದ್ದಾನೆ. ಸೊ ಕಳ್ಳ ಹೊರಗಡೆ ಇಲ್ಲ, ಒಳಗಡೆನೇ ಇದ್ದಾನೆ ಅನ್ನೋದು ಅಮ್ಮನಿಗೆ ಆ ನಂತರ ಪೊಲೀಸರ ತನಿಖೆಯ ಬಳಿಕ ಅರಿವಾಗಿದೆ.